21ನೇ ಇಸ್ವಿಗೆ ನಮ್ಮ ಶಾಲೆ ಪ್ರಾರಂಭ ಆಯಿತು. ಶೃಂಗೇರಿ ಜಗದ್ಗುರುಗಳ ಕೈಯಿಂದ ಉದ್ಘಾಟನೆಗೊಂಡಂಥ ಸಂಸ್ಥೆ ನಮ್ಮದು. 2023ಕ್ಕೆ ಆಬ್ವಿಯಸ್ಲಿ 20 ವರ್ಷ ಆಗ್ತಾ ಇದೆ. ಹಾಗೆ ಅನೇಕ ಕಾರ್ಯಕ್ರಮ ಮಾಡಬೇಕು. ಕೇವಲ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡೋದಲ್ಲ, ಜನತೆಗೆ ಸಮೇತ ನಮ್ಮ ಸಂಸ್ಥೆಯಿಂದ ಲಾಭ ಆಗಬೇಕು ಅಂತ ಉದ್ದೇಶ ನಮ್ಮದು. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ನಮ್ಮ ಮಹೇಶ್ ಕಜೇವರು ಅದಕ್ಕೆ ಅಧ್ಯಕ್ಷರಾದರು. ಈ ದಶಾಂಬಿಕಾ ಸಮಿತಿ ವರ್ಷ ಇಡೀ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಇದೊಂದು ಕಾರ್ಯಕ್ರಮಕ್ಕೂ ಮಹೇಶ್ ಕಜೇವರ ನೇತೃತ್ವದಲ್ಲಿ ಮತ್ತೂರಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ, ಅವರ ಅಧ್ಯಕ್ಷತೆ. ಹಾಗೆ ದಯವಿಟ್ಟು ಅವರು ಇದನ್ನು ವಿವರವನ್ನು ಕೊಡ್ಲಿಕ್ಕಿದ್ದಾರೆ. ಆ ಕಲ್ಪನೆಯಲ್ಲಿ ಇದರಲ್ಲಿ ಇಲ್ಲದಿದ್ದದನ್ನ ಕೆಲವು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ದಶಾಂಬಿಕೋತ್ಸವ ಆ ಒಂದು ಹೆಸರನ್ನ ಯಾಕೆ ನಾವು ಮಾಡಿಕೊಂಡ್ರೆ, ಅಂಬಿಕಾ ಸಮೂಹ ಸಂಸ್ಥೆಯ 10ನೇ ವರ್ಷದ ಒಂದು ಸೆಲೆಬ್ರೇಷನ್ ಅನ್ನ, ಆ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ದಶಾಂಬಿಕೋತ್ಸವ ಅಂತ ಹೇಳುವಂತದ್ದು ಸೂಕ್ತವಾದ ಹೆಸರು ಅಂತ ಕಂಡ ಹಿನ್ನೆಲೆಯಲ್ಲಿ ಆ ಹೆಸರನ್ನ ಇಟ್ಟುಕೊಂಡು ದಶಾಂಬಿಕೋತ್ಸವದಲ್ಲಿ ನಾವೊಂದು 10 ಎವೆನ್ಯೂ ಅನ್ನ ಇಟ್ಟುಕೊಂಡೆವು. ಮುಖ್ಯವಾಗಿ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆ, ಸಾಹಿತ್ಯಿಕ, ರಾಷ್ಟ್ರ ನಿರ್ಮಿತಿ ಕಾಯಕ, ಆರೋಗ್ಯಪ್ರದಾಯಕ, ಆಧ್ಯಾತ್ಮಿಕ, ಜ್ಞಾನಬೋಧಕ ಮತ್ತು ಶಾಶ್ವತವಾದಂಥ ಯೋಜನೆ ಅಂತ. ಈ ಒಂದು 10 ಹಿನ್ನೆಲೆಯಲ್ಲಿ ಅಂದ್ರೆ ಸಮಾಜದ ಎಲ್ಲ ಒಂದು ಸ್ತರಗಳನ್ನು ಕೂಡ ನಾವು ಮುಟ್ಟಬೇಕು. ಮತ್ತೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಮುಂದಿನ ರಾಷ್ಟ್ರ ನಿರ್ಮಾಣಕ್ಕೆ ಇರತಕ್ಕಂತಹ ಅಡಿಗಲ್ಲುಗಳು. ಹಾಗಾಗಿ ಸಮಾಜಕ್ಕೆ ಅವರನ್ನ ಕೊಡುಗೆಯಾಗಿ ಕೊಡುವುದರ ಜೊತೆಗೆ ಆ ವಿಚಾರಗಳು ಸಮಾಜದಲ್ಲಿ ಕೂಡ ತಿಳಿಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳಾಗಿದೆ. ಕ್ರೀಡೋತ್ಸವವನ್ನು ಕೂಡ ಆಚರಿಸಿದ್ದಾರೆ. ಅದಲ್ಲದೆ ಆಧ್ಯಾತ್ಮಿಕವಾಗಿ ಮಕ್ಕಳಲ್ಲಿ ಆ ಭಾವನೆಯನ್ನ ಮೂಡಿಸುವ ಹಿನ್ನೆಲೆಯಲ್ಲಿ ರಾಮ ತಾರಕ ಜಪದ ನಿರಂತರವಾದ ಪಠಣ ಕೂಡ ಅಲ್ಲಿ ಆಗ್ತಾ ಉಂಟು, ವಿದ್ಯಾಸಂಸ್ಥೆಯಲ್ಲಿ ಆಗ್ತಾ ಉಂಟು. ಸಾಂಸ್ಕೃತಿಕ ಈ ಸಲ ವಿಶೇಷವಾಗಿ ದಶಾಂಬಿಕೋತ್ಸವದ ಪ್ರಯುಕ್ತವಾಗಿ ವಿಶೇಷವಾಗಿ ಪೇರೆಂಟ್ಸ್ಗೆ ಕೂಡ ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದೆ. ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆ ಬಂತು. ಹೆತ್ತವರು ಮತ್ತು ಮಕ್ಕಳು ಜೊತೆಯಾಗಿ ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂತಹ ಸಂದರ್ಭ ನಿಜಕ್ಕಾಗಿ ಒಂದು ಸ್ಮರಣೀಯವಾದಂತಹ ವಿಚಾರ. ಈ ರೀತಿಯಲ್ಲಿ 10 ಹಲವು ವಿಚಾರಗಳನ್ನ ಅಳವಡಿಸಿಕೊಂಡಿದ್ದೇವೆ. ಮುಖ್ಯವಾಗಿ ಈ ರಾಮಚಂದ್ರ ಗುರೂಜಿಗಳ 16ನೇ ತಾರೀಕಿನ ಕಾರ್ಯಕ್ರಮವನ್ನ ನಾವು ಉದ್ದೇಶಿಸಿ ಮಾಡುದಿದ್ರೆ, ಇವರ ಬಗ್ಗೆ ತಮಗೆ ಗೊತ್ತಿರಬಹುದು. ಈ ಹಿಂದೆ ನಾವೊಂದು ಯೂಟ್ಯೂಬ್ ಅಲ್ಲಿ ಅಥವಾ ಒಂದು ಗೂಗಲ್ ಅಲ್ಲಿ ಒಂದು ಸರ್ಚ್ ಹಾಕಿದ್ರೆ ರಾಮಚಂದ್ರ ಗುರೂಜಿ ಅಂತ ಹಾಕಿದ್ರೆ ಅವರ ಬಗ್ಗೆ ಸಾಕಷ್ಟು ವಿಡಿಯೋಗಳಿವೆ, ಯೂಟ್ಯೂಬ್ ನಲ್ಲಿ ಮಾಹಿತಿಗಳಿವೆ. ಅವರನ್ನ ನಾವು ಟಿವಿ ಇತ್ಯಾದಿಗಳಲ್ಲಿ ಕೂಡ ಕಾರ್ಯಕ್ರಮಗಳಲ್ಲಿ ಕಂಡಿರ್ತೇವೆ. ವಿಶೇಷವಾಗಿ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಿಕ ಗುರುಗಳು. ಇವತ್ತು ಅವರು ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಕೆಲವು ಸಲ ಒಂದು ದಿವಸ ಅವರು ಸಿಡ್ನಿಯಲ್ಲಿ ಇರ್ತಾರೆ, ಇನ್ನೊಂದು ದಿವಸ ಅಮೆರಿಕದಲ್ಲಿ ಇರ್ತಾರೆ, ಇನ್ನೊಂದು ದಿವಸ ಇನ್ನೊಂದು ವಿದೇಶದಲ್ಲಿ ಇರ್ತಾರೆ. ಈ ರೀತಿಯಲ್ಲಿ ನಮ್ಮ ಭಾರತೀಯ ತತ್ವದ ಮೂಲ ಸತ್ವಗಳನ್ನ ವಿದೇಶಗಳಲ್ಲಿ ಕೂಡ ಅವರು ಪಸರಿಸ್ತಾ ಇದ್ದಾರೆ. ಅಂತವರು ನಮ್ಮ ಊರಿಗೆ ಬರುವಂತಹದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ. ಹಾಗಾಗಿ ಇದನ್ನೊಂದು ದೊಡ್ಡ ಮಟ್ಟದಲ್ಲಿ ಆಯೋಜಿಸಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಸಂಸ್ಥೆ ಆಯೋಜಿಸ್ತಾ ಇದೆ. ಅವರು ಪೂರ್ವ ಜನ್ಮದೆಡೆಗಿನ ಹಿನ್ನೋಟ ಅಂತ ಹೇಳುವಂತಹದ್ದು ಅವರ ದೊಡ್ಡ ಒಂದು ವಿಚಾರ ಅವರು ಮಾಡ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಆಧ್ಯಾತ್ಮಿಕವಾದಂತಹ ಹಿಪ್ನೋಥೆರಪಿ, ಹೀಲಿಂಗ್ ಮತ್ತೆ ಹನುಮಾನ್ ಚಾಲೀಸದಲ್ಲಿ ಅವರು ಅದನ್ನ ಸಿದ್ಧಿಸಿಕೊಂಡಿದ್ದಾರೆ. ಸಿದ್ಧ ಪುರುಷರು ಅಂತ ಕೂಡ ನಂಬಿಕೊಂಡಿದ್ದಾರೆ. ಈ ಕುಂಡಲಿನಿ ಜಾಗೃತಿಯ ಬಗ್ಗೆ ಕೂಡ ವಿಶೇಷವಾದಂತಹ ಒಂದು ಪರಿಣಿತಿಯನ್ನ, ಸಿದ್ಧಿಯನ್ನ ಅವರು ಹೊಂದಿದವರು. ಯಾಕೆ ಶಾಲೆಯಲ್ಲಿ ಇದನ್ನ ಆಯೋಜಿಸ್ತಾ ಇದ್ದೇವೆ ಅಂತ ಹೇಳುವಂತ ಒಂದು ಪ್ರಶ್ನೆ ಬಂದ್ರೆ, ಬಹುಶಃ ಇವತ್ತು ಕೇವಲ ಶೈಕ್ಷಣಿಕ ವಿಚಾರದಲ್ಲಿ ಮಾಡುವಂತಹ ಸಂದರ್ಭ ನಾವು ನೋಡ್ತಾ ಇದ್ದೇವೆ. ಪರೀಕ್ಷೆಗೆ ಬೇಕಾಗಿಯೇ ಸಿದ್ಧಗೊಳಿಸುವುದಲ್ಲ ವಿದ್ಯಾರ್ಥಿಗಳನ್ನು, ಅವರನ್ನ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸಬೇಕು ಅಂತ ಇದ್ರೆ ಅವರು ಈ ಆಧ್ಯಾತ್ಮಿಕವಾಗಿ ಕೂಡ ಆಂತರಂಗಿಕವಾಗಿ ಕೂಡ ಅವರು ಬೆಳೆಯುವಂತ ಒಂದು ಅವಶ್ಯಕತೆ ಇದೆ. ಪರೀಕ್ಷೆಯನ್ನು ಎದುರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹದ್ದು ಅಥವಾ ಜೀವನವನ್ನು ಎದುರಿಸಲಾಗದೆ ಸೋತು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಅಂದ್ರೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಇಂತಹ ತರಬೇತಿಗಳ ಮುಖಾಂತರ ಮಕ್ಕಳಲ್ಲಿ ಒಂದು ಅದ್ಭುತವಾದಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಉಂಟು ಮಾಡುವ ಉದ್ದೇಶದಿಂದ ಆಧ್ಯಾತ್ಮಿಕವಾಗಿ ಅಥವಾ ಯಾವುದೋ ಒಂದು ಕೇವಲ ಸಮಾಜವನ್ನ ಮಾತ್ರ ಗಮನದಲ್ಲಿ ಇರಿಸಿಕೊಂಡು ಮಾಡಿದಂತಹದ್ದಲ್ಲ, ಇದು ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವಂಥದ್ದು. ಸೆಲ್ಫ್ ಹಿಪ್ನಟೈಸಿಂಗ್ ಅಂತ ಹೇಳುವಂತಹ ಅವರ ಒಂದು ಟೆಕ್ನಿಕ್ ಏನಿದೆ, ಇದು ಪರೀಕ್ಷೆಗೆ ವಿದ್ಯಾರ್ಥಿಗಳು ಸಿದ್ಧ ಆಗ್ಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ, ಏಕಾಗ್ರತೆಯನ್ನ ಅವರಲ್ಲಿ ಮೂಡಿಸ್ತದೆ. ಹಾಗಾಗಿ ಬಹಳ ಮಹತ್ವ ಇದೆ. ಈ ಕಾರ್ಯಕ್ರಮವನ್ನ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತಗೊಳಿಸದೆ ಒಂದು ಹೆಜ್ಜೆ ನಾವು ಮುಂದುವರೆದು ಅವರ ಪೇರೆಂಟ್ಸ್ಗೆ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದೆ. 3 ಸೆಷನ್ಸ್ ಅಲ್ಲಿ ನಮ್ಮ ಈ ಕಾರ್ಯಕ್ರಮ ಆಗ್ತದೆ. ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ,
ಉದ್ಘಾಟನಾ ಕಾರ್ಯಕ್ರಮ ಆದ ನಂತರ ಅಂಬಿಕಾ ವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಆನಂತರ ಹೈಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಈ ಮುಂದಿನ ಕಾರ್ಯಕ್ರಮ ನಡೀತದೆ. 3ನೇ ಹಂತದಲ್ಲಿ ಸಂಜೆ ಪೇರೆಂಟ್ಸ್ಗಳಿಗೆ ಈ ಕಾರ್ಯಕ್ರಮವನ್ನ ಸಾರ್ವಜನಿಕವಾಗಿ ಕೇವಲ ಪೇರೆಂಟ್ಸ್ ಅಂತ ಕೂಡ ಸೀಮಿತಗೊಳಿಸ್ತಾ ಇಲ್ಲ. ಇದರಲ್ಲಿ ಆಸಕ್ತಿ ಇರತಕ್ಕಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡಿಬೇಕು ಅಂತ ಹೇಳುವಂತಹದ್ದನ್ನ ನಾವು ಕೇಳುವಂತಹದ್ದು. ಲಕ್ಷಾಂತರ ಜನ ಇವತ್ತು ಇವರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಈ ಒಂದು ಆಧ್ಯಾತ್ಮಿಕವಾದಂತಹ ಶಕ್ತಿಯಿಂದ ಅವರ ವ್ಯಕ್ತಿತ್ವವನ್ನ ಬದುಕನ್ನ ಸುಂದರವಾಗಿ ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಯಾವಾಗಲೂ ತಂದೆ ತಾಯಿಯಂದಿರು ಮಾಡೆಲ್ಸ್ ಆಗಿರ್ತಾರೆ. ಫಸ್ಟ್ ಮಾಡೆಲ್ಸೇ ತಂದೆ ತಾಯಿ. ಹಾಗಾಗಿ ತಂದೆ ತಾಯಿಯಂದಿರಿಗೆ ಸ್ವತಃ ಇದರಲ್ಲಿ ಆಸಕ್ತಿ ಮೂಡಿದ್ರೆ ಸಹಜವಾಗಿ ಮಕ್ಕಳಿಗೆ ಕೂಡ ಅದರ ಆಸಕ್ತಿಯನ್ನು ಬಿತ್ತಲಿಕ್ಕೆ ಅಥವಾ ಪ್ರೋತ್ಸಾಹಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಂಪೂರ್ಣವಾದಂತಹ ಒಂದು ಸಹಕಾರ ಬೇಕು. ಹೆಚ್ಚು ಜನರನ್ನು ಇದನ್ನು ಮುಟ್ಟಬೇಕು, ಆವಾಗ ಮಾತ್ರ ಇದರ ಪ್ರಯೋಜನ. ಯಾಕಂದ್ರೆ ಅಷ್ಟು ಸುಲಭವಾಗಿ ರಾಮಚಂದ್ರ ಗುರೂಜಿಯವರು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬರುವಂತ ವ್ಯಕ್ತಿ ಕೂಡ ಅಲ್ಲ. ಅಂದ್ರೆ ಅಷ್ಟು ಅವರು ಬ್ಯುಸಿ ಇರ್ತಾರೆ, ಆಕ್ಯುಪೈಡ್ ಆಗಿರ್ತಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಒಪ್ಪಿರುವಂತಹ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ನೋಡಿದ್ರೆ ನಿಮಗೆ ಅದರಲ್ಲಿ ನಾವು ಹೇಳಿದ್ದೇವೆ, ಸಿಂಗಾಪುರ್ ಇರ್ಬೋದು, ಮಲೇಷಿಯಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಇನ್ಕ್ಲೂಡಿಂಗ್ ದುಬೈ ಅಂತಹ ರಾಷ್ಟ್ರಗಳಲ್ಲಿ ಕೂಡ ಅವರು ಕಾರ್ಯಕ್ರಮವನ್ನ ನೀಡಿದಂತವರು. ಹಾಗಾಗಿ ಅಂತಹ ಮಹತ್ವಪೂರ್ಣ ವ್ಯಕ್ತಿ ಬರ್ತಾ ಇದ್ದಾರೆ. ಈ ಒಂದು ನಮ್ಮ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದರಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳುವಂತ ಒಂದು ಕೋರಿಕೆಯೊಂದಿಗೆ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ನಿರೀಕ್ಷೆ, ನಮ್ಮ ಅಂಬಿಕಾ ಸಮೂಹ ಸಂಸ್ಥೆಯ ಶಂಕರ ಸಭಾವನ್ನು ಸುಮಾರು 2,000 ಜನರಿಗೆ ಅಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. 1,000ಕ್ಕಿಂತ ಜಾಸ್ತಿ ಪೋಷಕ ಬಂಧುಗಳು ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ. ಮತ್ತೆ ನಿಮ್ಮ ಕೈಲಿ ಇರುವಂಥದ್ದು, ನೀವು ಎಷ್ಟರ ಮಟ್ಟಿಗೆ ಅದನ್ನು ಪ್ರಚಾರ ಕೊಡ್ತೀರೋ ಅಷ್ಟು ನಮಗೆ ಜಾಸ್ತಿ ಜನ ಬರ್ತಾರೆ. ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ನಮ್ದು ಉದ್ಘಾಟನೆ ಆಗ್ತಾ ಇದೆ. ಒಂದು ಸೆಷನ್ ಕಜೆಯವರು ಹೇಳಿದಾಗೆ, ಒಂದು ಹೈಸ್ಕೂಲ್ ಸೆಕ್ಷನ್ಗೆ, ಮಧ್ಯಾಹ್ನ 2 ಗಂಟೆಗೆ ಕಾಲೇಜ್ ಸೆಕ್ಷನ್ಗೆ, 5 ಗಂಟೆಯಿಂದ 7 ಗಂಟೆ 4:15 ಗಂಟೆಯಿಂದ 7 ಗಂಟೆ ತನಕ ಜನರಲ್ ಪಬ್ಲಿಕ್. ನಮ್ಮ ಉದ್ದೇಶ ಏನಂತಂದ್ರೆ ಸಾವಿರ ವರ್ಷಗಳ ಯೋಗವನ್ನ, ಇವತ್ತು ಯೋಗ ದಿನಾಚರಣೆ ವಿಶ್ವವಿಖ್ಯಾತವಾಗಿ ನಾವು ಭಾರತವನ್ನು ಎದೆ ಎತ್ತಿ ನಮ್ಮದು ಅಂತ ಹೇಳ್ತೇವೆ ನಾವು. ಆದ್ರೆ ನಮ್ಮ ಪೋಷಕ ಬಂಧುಗಳ ಯೋಗ ಏನಂತ ಗೊತ್ತಿಲ್ಲ. ಇದನ್ನು ಉಳಿಸುವ ಕೆಲಸವನ್ನು ನಾವು ಅಂಬಿಕಾ ವಿದ್ಯಾಲಯ ಪುತ್ತೂರಿನಲ್ಲೇ ಮಾಡ್ತಾ ಇದ್ದೇವೆ. ಅದು ನಮಗೆ ಹೆಮ್ಮೆಯ ವಿಷಯ. ವಿಶೇಷವಾಗಿ ಪ್ರಾಣಾಯಾಮ, ಸರ್ ಹೇಳಿದ್ರು ಕುಂಡಲಿನಿ ಶಕ್ತಿ ಅಂತ, ಇದನ್ನು ಊರ್ಜಿತಗೊಳ್ಳುವ ಕೆಲಸ ನಮ್ಮದು. ಮತ್ತೆ ಕೇವಲ ಶೈಕ್ಷಣಿಕ ಕಾರ್ಯಕ್ರಮವಾಗಿಯೇ ಮುಗಿಬಾರದು ಅಂತ. ಅಂದ್ರೆ ವಿದ್ಯಾಸಂಸ್ಥೆಯ ದಶಮಾನೋತ್ಸವ ಕೇವಲ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಮಾಡುವ ಬಿಟ್ಟು ಸ್ವಲ್ಪ ಸಮಾಜದ ಕಡೆಗೆ ಅದನ್ನು ವಿಸ್ತರಿಸಿಕೊಡುವಂತಹದ್ದು. ಈಗ ಆರೋಗ್ಯದ ಸಂಬಂಧಪಟ್ಟಂತೆ ಮೆಡಿಕಲ್ ಕ್ಯಾಂಪ್ ಮಾಡುವಂತಹ ಯೋಜನೆಗಳು ಕೂಡ ಮಾಡಿದೆ. ಇನ್ನು ಮುಂದಕ್ಕೆ ಮಾಡುವಾಗ ಕೂಡ ಅದನ್ನು ಕೂಡ ಕೇವಲ ವಿದ್ಯಾರ್ಥಿಗಳಿಗೆ ಸೀಮಿತ ಮಾಡಲಿಲ್ಲ. ನಮ್ಮ ಸುಬ್ರಹ್ಮಣ್ಯ ನಟರಾಜರ ಒಂದು ಯೋಜನೆ ಏನಿತ್ತು ಅಂತ ಹೇಳಿದ್ರೆ, ಸಮಾಜದ ಕೆಳಸ್ತರದ ವ್ಯಕ್ತಿಗಳಿಗೆ ಕೂಡ ಅದು ಮುಟ್ಟಬೇಕು ಅಂತ. ಆ ರೀತಿಯಲ್ಲಿ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.